ಇನ್ನು ಭಾರಿ ಮಳೆಗೆ ಪುತ್ತೂರಿನ ಕಜೆ ದೇವಿನಗರ ಎಂಬಲ್ಲಿ 2 ಮನೆಗಳು ಕುಸಿದು ಬೀಳುವ ಭೀತಿಯಲ್ಲಿದೆ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಸಂತೋಷ್ ಕುಲಾಲ್ ಎಂಬವರಿಗೆ ಸೇರಿದ ಮನೆಯ ಆವರಣ ಗೋಡೆ ಕುಸಿದಿದ್ದು, ಇವರ ಮನೆಯ ಕೆಳಭಾಗದಲ್ಲಿರುವ ಇನ್ನೊಂದು ಮನೆಗೂ ಅಪಾಯದ ಆತಂಕ ಹೆಚ್ಚಾಗಿದೆ. ಮನೆಯ ಆವರಣ ಗೋಡೆ ಕಟ್ಟುವ ವಿಚಾರದ ಕುರಿತು ಕೆಳಗಿನ ಹಾಗೂ ಮೇಲಿನ ಮನೆ ಮಂದಿಗೆ ಮನಸ್ತಾಪ ಉಂಟಾಗಿದ್ದು, ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಭರವಸೆ ನೀಡಿದ್ದಾರೆ. ಇದು ನಿನ್ನೆ ರಾತ್ರಿ ಹೊತ್ತು ಬಿದ್ದದ್ದು. ಎಷ್ಟೋ 4 ಗಂಟೆ ಅಂದಾಜಾಗ್ಬೋದು. ಸೈಡಿಂದ ನಮ್ಮೆಲ್ಲ ಮನೆಗೆ 1.5 ವರ್ಷದಿಂದ ಅರ್ಧದಲ್ಲಿ ಬಾಕಿ ಉಂಟು. ಅದು ಮಳೆ ಬರುವ ಸಂದರ್ಭದಲ್ಲಿ ಇಲ್ಲಿ ನಮಗೆ ರಾತ್ರಿ ನಿದ್ದೆ ಇಲ್ಲ. ಫುಲ್ಲು ಮನೆಗೆ ಡ್ಯಾಮೇಜೇ ಆಗಿದೆ. ಇನ್ನು ನಾವು ಇಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ, ಯಾಕಂದರೆ ಯಾವಾಗ ಬೀಳ್ತದೆ ಸೈಡ್ ಅಂತ ಗೊತ್ತಾಗಲ್ಲ, ಎಲ್ಲ ಬಿದ್ದಿದೆ. ನಮ್ಮ ದೇವಿನಗರದಲ್ಲಿ ಇಂದು ಬೆಳಿಗ್ಗೆ ಒಂದು 6 ಗಂಟೆ ವೇಳೆಗೆ ನಮ್ಮ ತಡೆಗೋಡೆ, ಇವರ ಮನೆ ತಡೆಗೋಡೆ ಕುಸಿತವಾದ ತಕ್ಷಣ ನನಗೊಂದು 6:30 ಗಂಟೆಗೆ ಈ ಮನೆಯವರು ನನಗೆ ಫೋನ್ ಮಾಡಿದ್ದಾರೆ, ಹೀಗೆ ಆಗಿದೆ ಅಂತ ಹೇಳಿ. ಆಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಂದಾಯ ಇಲಾಖೆಯ ವಿ ಅವರಿಗೂ ಹಾಗೆ ಪುರುಷೋತ್ತಮ ಅಂತ ಇದ್ದಾರೆ, ಅವರಿಗೂ ಈ ವಿಷಯವನ್ನು ತಿಳಿಸಿದ್ದೇನೆ. ಅವ್ರಿಗೂ ವಿ ಅವರು ಮಧ್ಯಾಹ್ನ ನಂತರ ಬಂದು ಇಲ್ಲಿ ನೋಡ್ತೇನೆ ಹೇಳಿದ್ದಾರೆ. ಹಾಗೆ ಪುರುಷೋತ್ತಮನ ಬಂದಿದ್ದಾರೆ. ಮತ್ತು ಹಾಗೆಯೇ ನಮ್ಮ ಪಂಚಾಯತ್ ಸದಸ್ಯರುಗಳು ಹಾಗೆ ಮಾಜಿ ಸದಸ್ಯರುಗಳು ಎಲ್ಲರೂ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಹೇಳಿದ್ದಾರೆ. ಹಾಗೆ ನಮ್ಮ ಬಣ್ಣೂರು ಪುರಸಭೆಯ ಗೌರಿ ಅಕ್ಕ ಕೂಡ ನನಗೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಹಾಗೆ ನಾವು ಪಂಚಾಯತಿಂದ ನಾವು ಮತ್ತು ನಮ್ಮೆಲ್ಲ ಇವರು ಪಂಚಾಯತ್ ಆಫೀಸರ್ ಕೂಡ ಬಂದಿದ್ದಾರೆ. ಇದರ ಬಗ್ಗೆ ನಾವು ಶಾಸಕರಿಗೆ ಕೂಡ ಹೇಳ್ತೇವೆ. ಈಗ ಇದು ಅಪಾಯದ ಅಂಚಿನಲ್ಲಿದೆ ಈ ಮನೆ. ಇನ್ನೂ ಕೂಡ ಒಂದು 2 ದಿವಸ ಮಳೆ ಜೋರು ಬಂದರೆ ತುಂಬ ಪರಿಸ್ಥಿತಿ ಗಂಭೀರವಾಗ್ಬೋದು ಅಂತ ಅನಿಸ್ತದೆ. ಹಾಗೆ ಇದರ ಬಗ್ಗೆ ನಾವು ಕ್ರಮವನ್ನು ಕೂಡ ಕೈಗೊಳ್ತೇವೆ.